ನಮಸ್ಕಾರ. ನಾನು ಆರ್.ಕೆ. ಭಟ್ ಅಂತ ಬೆಂಗಳೂರಲ್ಲಿರೋದು. ಶಬರಿಗಿರಿ ಅಂತ ಅದು. ಹಾಗೆ ನಮ್ಮದು ಒಂದಷ್ಟು 30-35 ವರ್ಷದಿಂದ ಬೆಂಗಳೂರು ಬಿಸ್ನೆಸ್ ಮಾಡಿಕೊಂಡು ಬೇರೆ ಬೇರೆ ಸರ್ವಿಸ್ ಮಾಡ್ತಾಯಿದ್ದೆ. ಭಾಳಷ್ಟು ವರ್ಷದಿಂದ ನಮಗೆ ಯಕ್ಷಗಾನ ಕಲಾವಿದರು ನಮ್ಮಲ್ಲಿಗೆ ಬರುವಂಥದ್ದು, ಪ್ರೋಗ್ರಾಮ್ ಮಾಡಿಸುವಂಥದ್ದು ಒಂದು 20 ವರ್ಷದಿಂದ ಆ ಥರ ಮಾಡ್ತಾಯಿದ್ವಿ. ಬೇರೆ ಬೇರೆ ತಂಡಗಳು ಯಾವುದೇ ತೆಂಕಿನ ಯಾವುದೇ ಪ್ರೋಗ್ರಾಮ್ ಇದ್ದರೂ ಬರ್ತಾರೆ. ಕಲಾವಿದರು ಸ್ಟೇ ಮಾಡೋದರಿಂದ ಹಿಡಿದು ಕಾರ್ಯಕ್ರಮ ಮಾಡೋದು ಪ್ರತಿಯೊಂದು ಕೂಡ ನಮ್ಮಲ್ಲಿ ನಾವು ಮಾಡ್ತಾಯಿದ್ದೆವು. ಇದೇ ರೀತಿ ಈ ವರ್ಷವೂ ಕೂಡ ನಮ್ಮಲ್ಲಿ ಶಬರಿಗಿರಿ ಬಿಲ್ಡಿಂಗಲ್ಲಿ ಕಲಾವಿದರಿಗೆ ಸ್ಟೇ ಮಾಡುವ ಕಾರಣದಿಂದ ನಾವು ಪುತ್ತೂರು ಮಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಕಲಾವಿದರಿಗೆ ಸ್ಟೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು. ಅಲ್ಲಿ ಬಿಡಾರದ ವ್ಯವಸ್ಥೆ ಕೂಡ. ಮೊನ್ನೆ ಅವರಿಗೆ ಇಲ್ಲಿ ಪುತ್ತೂರಲ್ಲಿ ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ 21ಕ್ಕೆ ಬರೋದು, 20ಕ್ಕೆ ಪ್ರೀಪೋನ್ ಆಗಿ ಕಾರ್ಯಕ್ರಮಕ್ಕೆ ಬಂದಿರೋರು. ಅದರಲ್ಲಿ ನಮ್ಮ ಜಯರಾಮ ಆಚಾರ್ಯ ಬಂಟ್ವಾಳ ಕೂಡ ಅವರಿದ್ದರು. ಸೊ ನಾವು ಸಂಜೆ ನಾನು ಕೂಡ ಶಬರಿಮಲೆ ಯಾತ್ರೆ ಮುಗಿಸಿ ಆ ದಿವಸನೇ ಬಂದಿದ್ದೆ. 3 ಗಂಟೆಗೆ ನಾನು ಬಂದೆ. ಅಲ್ಲಿ ನಮ್ಮ ಸ್ಟೇಜ್ನಲ್ಲಿ ನಮ್ಮದು ಬೆಂಗಳೂರಿನ ತಂಡದ ಯಕ್ಷಗಾನದ ಕಾಂಪಿಟಿಷನ್ ಬಗ್ಗೆ ಒಂದಷ್ಟು ತಯಾರಿ ನಡೀತಾ ಇತ್ತು. ಅದರಲ್ಲಿ ನಾಡಿದ್ದು ಸಂಪಾಜೆಯಲ್ಲಿ ಕಾಂಪಿಟಿಷನ್ ಪ್ರೋಗ್ರಾಮ್ಗೆ ತಯಾರಿ ನಡೀತಾ ಇತ್ತು. ಅದರ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಕೂಡ ಜಯರಾಮಣ್ಣ ತುಂಬ ಆ್ಯಕ್ಟಿವ್ ಆಗಿ ಅವರಿಗೆ ಡೈರೆಕ್ಷನು, ಹಾಸ್ಯ ಹೀಗೆ ಬರಬೇಕು, ಈ ಥರ ಇದು ಮಾಡಬೇಕು, ಒಳಗಡೆ ರಂಗ ಸನ್ನಿವೇಶ ಪ್ರತಿಯೊಂದು ಕೂಡ ಹೇಳ್ತಾಯಿದ್ರು. ಅವರೊಟ್ಟಿಗೆ ಚಂದ್ರಶೇಖರ್ ಧರ್ಮಸ್ಥಳ ಆಗಲಿ ಅಥವಾ ವಸಂತ ಅಣ್ಣ ಕಾರ್ಯಕ್ರಮ ಇವರೆಲ್ಲರೂ ಕೂಡ ಮಾಡ್ತಾಯಿದ್ರು. ತುಂಬ ಲವಲವಿಕೆಯಿಂದಿದ್ರು. ಮಧ್ಯಾಹ್ನ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ರಾತ್ರಿಯೂ ನಾವು 11 ಗಂಟೆವರೆಗೂ ಆಲ್ಮೋಸ್ಟ್ ಮಾತಾಡ್ತಾಯಿದ್ದೆವು. ಅದಲ್ಲದೆ ಮಧ್ಯಾಹ್ನ ಯಾವಾಗಲೂ ಅವರು ಊಟ ಮಾಡೋದು ಅವ್ರಿಗೊಂದು ಅಭ್ಯಾಸ, ಅವ್ರದ್ದು ಒಂದಷ್ಟು ಊಟ ಉಳಿಸೋದು. ಆ ದಿವಸ ಅವರು ಅದನ್ನು ಇಲ್ಲ, ನಾನು ಇವತ್ತು ಪೂರ್ತಿ ಊಟ ಮಾಡಿದ್ದೀನಿ ಯಾಕೆ ಅಣ್ಣ ನೋಡಿ ಅಂತ ತಟ್ಟೆ ತೋರಿಸಿ ಎಲ್ಲ ಇದು ಮಾಡಿದವರು. ಅವರು ಇವತ್ತು ಪೂರ್ತಿ ಊಟ ಮಾಡಿದ್ದೇನೆ ನಾನು. ಅದಲ್ಲದೆ ಅವರಿಗೊಂದು ಕಿವಿಗೆ ಹೊಸದಾಗಿ ಒಂದು ಯಂತ್ರ ಬಂದಿತ್ತು, ಅದನ್ನು ಕೂಡ ಎಲ್ಲರಿಗೂ ತೋರಿಸೋದು. ನನ್ನನ್ನು ಇನ್ನು ಯಾರು ಕೂಡ ಕಿವುಡ ಕೆಪ್ಪ ಅಂತ ಹೇಳಲಿಕ್ಕಿಲ್ಲ. ಎಲ್ಲಿವರ ಅವರಿಗೆ ಅದರಲ್ಲಿ ಖುಷಿ ಇತ್ತಂದರೆ ಅವರು ಕೆಳಗಡೆ ಹೋಗಿ ನಮ್ಮ ಮನೇಲಿ ನನ್ನ ಮಿಸಸ್ ಯಾವಾಗಲೂ ರೇಗಿಸ್ತಾಯಿದ್ರು. ಅದಕ್ಕೆ ಅವ್ರಿಗೂ ಅಶಾಕ ನನಗೆ ಕಿವಿಗೆ ನನಗೆ ಮಿಷಿನ್ ಬಂದಿದೆ, ನನ್ನ ಇನ್ನು ಕೆಪ್ಪ ಅಂತ ಹೇಳಲಿಕ್ಕಿಲ್ಲ, ಯಾರು ಕೂಡ ಇದು ಮಾಡಲಿಕ್ಕಿಲ್ಲ ಅಂತ ಈ ಥರ ಎಲ್ಲ ಅವ್ರು ಭಾಳ ಖುಷಿಯಾಗೇ ಇದ್ರು ಆ ದಿವಸ. ಅದಲ್ಲದೆ ರಾತ್ರಿ 11 ಗಂಟೆಗೂ ಮಾತಾಡಿ ನಾನು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ವಿಶ್ರಾಂತಿಗೆ ಹೊರಟೆ. ಅದು ನಮ್ಮ ಮನೇಲಿ ಹೇಗಂದರೆ ಮೇಲೆ ಟಾಪಲ್ಲಿ ಹಾಲ್ ಇರುತ್ತೆ, 3rd ಫ್ಲೋರಲ್ಲಿ ಇವರ ಗೆಸ್ಟ್ ರೂಮ್ ಇದೆ. ಅಲ್ಲಿಂದ ನಮ್ಮ ಮನೆಗೆ ಬರಲಿಕ್ಕೆ ಆಗ್ತದೆ ಇಳ್ಕೊಂಡು. ನಾವು ವಿಶ್ರಾಂತಿಗೆ ಹೋದೆವು. 3 ಗಂಟೆ ಆಗೋ ಅವರಿಗೆ ಒಂದಷ್ಟು ಸ್ವಲ್ಪ ಕೆಮ್ಮಿದಾಗೆ ಏನೋ ಇದಾಯಿತು. ಅವರಿಗೆ ಬಿಸಿನೀರು ಮಾಡಿಕೊಟ್ರು ಸಹ ಕಲಾವಿದರು ಅರಳ ಗಣೇಶು ಮತ್ತು ಸದಾಶಿವಾಚಾರ್ಯ ಅವರು ಬಿಸಿನೀರು ಮಾಡಿಕೊಟ್ರು. ಅಲ್ಲಿ ಒಂದು ಸ್ವಲ್ಪ ಅವರಿಗೆ ಅದರದ್ದು ಶಮನ ಆಯಿತು, ಮಲಗಿದರು. 4 ಗಂಟೆಗೂ ಇದ್ದಕ್ಕಿದ್ದಾಗೆ ಉಸಿರಾಟದ ತೊಂದರೆ ಅಂತ ನನ್ನನ್ನು ಬಂದು ಎಬ್ಬಿಸಿದರು. ನಾನು ಅಲ್ಲೇ ಕೆಳಗಡೆ ಫ್ಲೋರಲ್ಲಿ ನಾನಿದ್ದು ಬಂದು ಎಬ್ಬಿಸಿದರು. ನಾನು ಕೂಡಲೇ ಹೋದೆ. ತಕ್ಷಣ ಹೋಗಿ ಕೆಳಗಡೆ ಕೂರಿಸಿದ್ವಿ. ಅದನ್ನು ಮೇಲ್ಗಡೆ ಎತ್ತಿ ಚೇರಲ್ಲಿ ಕೂರಿಸಿದ್ವಿ. ಕೂರಿಸಿದ ನಂತರ ನಾನು ಮೈ ಎದೆಯೆಲ್ಲ ಒದ್ದಿ ಸ್ವಲ್ಪ ಜಯರಾಮಣ್ಣ ದಾದ ಹಾಕೊಂಡು ಅಂತ ಕೇಳಿದಷ್ಟೊತ್ತಿಗೆ ಅವರಿಗೆ ನನ್ನ ವಾಯ್ಸ್ ಕೇಳಿಸ್ತಾನೆ ಗೊತ್ತಿಲ್ಲ. ನನಗೆ ಹಿಡ್ಕೊಂಡಿದ್ದಾಗ ಒಂದು ಸಲ ಏಕದಮ್ ಹೇಗಂದ್ರೆ ಒಂದು ದೊಡ್ಡ ಕಣ್ಣಂದರೆ ಅದು ಚಿತ್ರ ಈಗ ಒಂದು ಸಲ ನೋಡಿ, ಅದಲ್ಲದೆ ಒಂದು ಫುಲ್ಲು ಉಸಿರಾಟ ಒಂದು ಸಲ ಹೇಳ್ಕೊಂಡು ಹಾಗೆ ನಿಧಾನಕ್ಕೆ ಬಿಡ್ತಾ ಬಂದರು. ನಾಲಿಗೆ ಹಿಂಗೆ ಫುಲ್ ಒಳಗಡೆ ಹೋಗ್ತಾಯಿತ್ತು. ನಾನು ನೋಡ್ತಾನೆ ಇದ್ದೆ. ಅಷ್ಟೊಂದು ನನ್ನ ಕಣ್ಣು ಕೂಡ ಅರೆ ಮುಚ್ಚಿದ ಅಂತ ನನಗೆ ಗೊತ್ತಾಯ್ತು ಅವಾಗ. ಇದು ಅವರ ಅಂತಿಮ ದುಃಖ ಆಯ್ತು ನಮಗೂ ಕೂಡ. ಕೂಡಲೇ ನಾನು ಪಲ್ಸ್ ಹಿಡಿದು ನೋಡಿದರೆ ಪಲ್ಸ್ ಪೂರ್ತಿ ಮೈನಸ್ ಏನೂ ಇಲ್ಲ. ಅದಾಗಿ ಕೈಯೆಲ್ಲ ಹಂಗೆ ತಣ್ಣಗಾಗ್ತಾಯಿದೆ, ಐಸಲ್ಲಿಟ್ಟು ಅದೇ ನಮಗೆ ಅನುಭವ ಆಗ್ತಾಯಿದೆ. ಕೂಡಲೇ ಅಷ್ಟು ಫ್ರ್ಯಾಕ್ಷನ್ ಸೆಕೆಂಡ್ ನಮಗೇನು ಅಲ್ಲಿ ಅವಕಾಶವಿಲ್ಲ. ಕೂಡಲೇ ನಮ್ಮ ಇದು ಮಾಡಿ ಅವರಿಗೆ ಆಸ್ಪತ್ರೆಗೆ ತಗೊಂಡೋಗೋ ವ್ಯವಸ್ಥೆ ಮಾಡಿದೆವು. ಮತ್ತು ಆಸ್ಪತ್ರೆಗೆ 3 ನಿಮಿಷದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆಗಿತ್ತು. ಬಟ್ ಅಷ್ಟೊತ್ತಿಗೆ ಆಗಲಿರೋದು ನಿಮ್ಮ ಮನೆಯಲ್ಲೇ ಹೋಗಿ ಆಗಿದ್ದಾರೆ ಬಿಟ್ಟರೆ ಏನೂ ಇದಿಲ್ಲ ಅಂತ. ಸೊ ಈ ರೀತಿ ಅವರ ಅಂತಿಮ ಒಂದು ಯಾತ್ರೆ ತುಂಬ ನೋವು ತಂದಿತ್ತು ನಮಗೆಲ್ಲ. ಆದರೂ ಒಂದು ನಮಗೆ ಖುಷಿ ಏನಂದರೆ ಅಂತಿಮವಾಗಿ ಬಹಳ ಸುಖ ಮರಣ ಅಂತ ಹೇಳ್ಬೋದು. ಅವರು ಇನ್ನೂ ಹೇಳೋದಿದ್ದರೆ ಅವರ ತಿರುಗಾಟ ಇನ್ನೂ ಮುಗಿಸಿರಲಿಲ್ಲ. ಅವರು ಇನ್ನೀಗ ಬರೋ ವರ್ಷಕ್ಕೆ ಈಗ ಹನುಮಗಿರಿ ಬರೋ ವರ್ಷ ಇನ್ನೊಂದು ಯಾವುದೋ ಮೇಳಕ್ಕೆ ಹೋಗುವಂಥ ಇದಲ್ಲಿದ್ದರು. ಅಂತೂ ಅವರ ವ್ಯವಸಾಯ ಜೀವನದಲ್ಲೇ ಯಾರಿಗೂ ನರಕೆ ಕೊಡದೆ ಅನಾಯಾಸವಾಗಿ ಮರಣ ಹೊಂದಿದಂಥ ಅವರೇ ಪುಣ್ಯವಂತ ಅಂತ ಹೇಳ್ಬೋದು. ಮನೆಯವರಿಗೆ ಆಗ್ತದೆ, ಮನೆಯವರಿಗೆ ನಮಗೆ ಕಲಾವಿದ ಜಗತ್ತಿಗೆ ತುಂಬಲಾರದಷ್ಟು. ಯಾಕಂದರೆ ಅದೊಂದು ರಾಜಹಾಸ್ಯದ ಕಲಾವಿದ ಇನ್ನು ಇಲ್ಲ ಅಂತ ನಮಗೆ ಅದೊಂದು ಕೊರತೆ. ಈಗ ನಮ್ಮ ಪ್ರೆಸೆಂಟ್ ಟ್ರೆಂಡಲ್ಲಿ ಅದು ಕೊರತೆ. ಹಾಗಿತ್ತಿಲ್ಲ ನಮಗೆ. ಅವರು ಬೆಂಗಳೂರು ಒಂದು 20 ವರ್ಷದಿಂದ ನಮ್ಮ ಒಡನಾಟದಲ್ಲಿದ್ದವರು, ಬಂದವರು ಹೋದವರು, ಅವರು ನಮ್ಮ ಮನೆಯಲ್ಲಿದ್ದರು. ಅದು ಎಲ್ಲೋ ಅವರಿಗೆ ಏನೋ ಬಂದಾಗೆಲ್ಲ ಅವರಿಗೆ ಆರ್ ಕೆ ಅಣ್ಣನ ಮನೆ ಬಿಡಾರ, ಅವರಿಗೆ ಬಿಡಾರ ಭಾಳ ಇಷ್ಟ ನಮ್ಮಲ್ಲಿ. ಈಗ ಹನುಮಗಿರಿ ಮೇಳದ ಇದು ಬಂದಾಗಲೂ ನಮ್ಮಲ್ಲಿ ಬಿಡಾರ ಇದ್ದರು. ಶ್ರೀಧರ ಭಂಡಾರಿ ಈ ಟೀಮ್ ಇದ್ದು, ಚಂದ್ರಶೇಖರ್ ಎಲ್ಲವೂ ಇದ್ದ ಕಾರಣ ಅವರಿಗೆ ಅಲ್ಲೇ ಅವರ ಕಡೆ ಅಂತಿಮವಾಗಿ ಅವರ ಇದು ಅಲ್ಲೇ ಬರೆದಿತ್ತೇನೋ. ಏನೇ ಇರಲಿ ನಮಗೂ ಕೂಡ ಅದು ನಮ್ಮಲ್ಲಿ ಕೂಡ ಅವರು ಇದಾಗಿದ್ದು ನೋವಿದೆ. ಆದರೂ ಒಂದು ಅವರ ಪುಣ್ಯ ಪಯಣದಲ್ಲಿ ನಮ್ಮಲ್ಲಿಂದಲೇ ಆರಂಭಿಸಿದ್ದು ಯಾವುದೋ ಒಂದು ನಮ್ಮ ಜನ್ಮದ ಒಂದು ಯಾವುದೋ ಸ್ನೇಹ ಬಾಂಧವ್ಯ ಇರಬೇಕು ಅಂತ ತಿಳ್ಕೊಳ್ತೇನೆ. ತುಂಬ ವಿಷಾದ ಆಗ್ತದೆ, ಆದರೂ ಕೂಡ ತಡ್ಕೋಬೇಕು. ಅನಾಯಾಸವಾಗಿ ಮರಣ ಬಂದು ಯಾರಿಗೂ ತೊಂದರೆ ಕೊಡದೆ ಭಾಳ ಉತ್ತಮವಾಗಿ ಅವರ ಕೊನೆಯ ಕ್ಷಣವನ್ನು ಅವರು ಓದದ್ದು ಸಂತೋಷವೇ. ಒಂದು ಲೆಕ್ಕದಲ್ಲಿ ನೋಡಿ ಸಂತೋಷ, ಯಾರಿಗೂ ತೊಂದರೆ ಕೊಡದೆ ಓದದ್ದು ಕೂಡ ಹೌದು. ಈಗ ಅವ್ರದ್ದು ಅವರ ಹಾಸ್ಯದ ಸ್ಪೆಷಾಲಿಟಿ ಅಂದರೆ ಅವರು ನಗದೆ ಸಭೆಯನ್ನು ನಗಿಸುವಂಥವ್ರು. ಅವರು
ಅವರು ನಗಾಡಿಗಳು ಈಗ ಒಂದು ತುಂಬ ಒಂದಷ್ಟು ಹಾಸ್ಯಗಾರ ನೋಡ್ತೇವೆ ನಾವು, ಅವರೇ ಅದಕ್ಕಿಂತ ಮೊದಲೇ ಅವರು ನಗಾಡಿ ಆಯಿತು ಹಾಸಿಗೆಗಿಂತ ಮೊದಲೇ. ಇವರು ಆ ಥರ ಅಲ್ಲ, ಇವರು ನಗಾಡದೆ ಇದು ಮಾಡೋಂಥದ್ದು. ಈಗ ಇನ್ನೂ ಹೇಳೋದಿದ್ದರೆ ಈ ಒಂದು ಭಾಗವತನ ಒಂದು ಪಾರ್ಟ್ ಮಾಡ್ತಾರೆ ಆಟದೊಳಗಿನ ಆಟದಲ್ಲಿ, ಅದೆಲ್ಲ ಮರೀಲಿಕ್ಕೆ ಸಾಧ್ಯವಿಲ್ಲ, ಅದು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರು ಸರ್ವಾಂಗದ ಕಲಾವಿದ, ವಿದೂಷಕ ಅಂದರೆ ಅದಕ್ಕೆ ಪರ್ಫೆಕ್ಟ್ ಅಂತ ಹೇಳಿದಾಗ ನಾವು ಚೆಂಡೆ ಮದ್ದಲೆ ಭಾಗವತಿಗೆ ವೇಷ ಯಾವುದು ಬೇಕಿದ್ರೆ ಎಲ್ಲ ಥರದ ವೇಷವನ್ನು ನೋಡಿದ್ದೇನೆ ನಾನು ಅವ್ರದ್ದು, ಹಾಸ್ಯ ಮಾತ್ರ ಅಲ್ಲ. ಆ ಥರದ್ದು ತುಂಬ ಸನ್ನಿವೇಶಗಳಿದ್ದಾವೆ, ವಿವರಿಸಲಿಕ್ಕೆ ಹೋದರೆ ತುಂಬ ಅದು ಅಲ್ಲ ಅವ್ರ ಜೊತೆ ಮರೆಯಲಾಗದಂತೆ ಯಾವುದೊಂದು ಘಟನೆ ನನಗೆ ಮರೆಯಲಾಗದ್ದು ಆ್ಯಕ್ಚುಲಿ ಆ ಭಾಗವತರ ಇದೊಂದು ಮಾಡಿದ್ದು ಮರೆಯಲಾಗದ ನಮ್ಮಲ್ಲಿ ಅದಕ್ಕೋಸ್ಕರ ಮಾಡಿಸಿದ್ವಿ ಒಂದು. ಇನ್ನೊಂದು ಕೊಲ್ಲೂರು ಕ್ಷೇತ್ರ ಮತ್ತೆಯಲ್ಲಿ ಒಂದು ನೀಲುಗಂಡ ಅದರದ್ದೊಂದು ಟ್ರೂಪಲ್ಲಿ ಮಾಡ್ತಾರೆ, ಅದು ಕೂಡ ಎಲ್ಲ ನಮಗೆ ಮರೆಯಲಾಗದೆ, ಇದು ತುಂಬ ನ್ಯಾಚುರಲ್ ಆಗಿರುವಂಥ ಹಾಸ್ಯಗಳು.